ಯಾವುದೇ ಮುನ್ಸೂಚನೆ ನೀಡದೆ ಸ್ಟೆರ್ಲೈಟ್ ಕಂಪನಿ ಅಧಿಕೃತರು ಏಕಾಏಕಿ ಫಲವತ್ತಾದ ಕೃಷಿ ಭೂಮಿಯನ್ನು ನಾಶಪಡಿಸಿದ್ದಾರೆ ಎಂದು ಆರೋಪಿಸಿ ಕೃಷಿಕ ಹೋರಾಟಗಾರ ಆಲ್ಫೋನ್ಸ್ ಡಿಸೋಜಾ ಸೋಮವಾರ ಬೆಳಗ್ಗೆ ಬಡಕಮಿಜಾರು ಗ್ರಾಮದ ಮಂಚಲಬೈಲಿನಲ್ಲಿರುವ ನಾಶಗೊಂಡ ಭತ್ತದ ಗದ್ದೆ ಬಳಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದರು. ಇದೀಗ ಈ ಸಂಬಂಧ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಇವರ ವಿರುದ್ಧ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಆತ್ಮಹತ್ಯೆಗೆ ಯತ್ನ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಮೂಡುಬಿದ್ರೆ ಪೊಲೀಸ್ ನಿರೀಕ್ಷಕ ಸಂದೇಶ್ ಪಿಜಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಆಲ್ಫೋನ್ಸ್ ಡಿಸೋಜಾ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಆಲ್ಫೋನ್ಸ್ ಡಿಸೋಜಾ, ಯಾವುದೇ ಪೂರ್ವ ಸೂಚನೆ ನೀಡದೆ ಅಧಿಕಾರಿಗಳು ಭತ್ತದ ಬೆಳೆ ಹಾಳು ಮಾಡಿದ್ದಾರೆ. ತೆನೆ ಬಿಡುವ ಹಂತದಲ್ಲಿದ್ದ ಫಲವತ್ತಾದ ಭತ್ತದ ಬೆಳೆ ನಾಶಪಡಿಸಿದ್ದಾರೆ. ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದು ಜೀವಕ್ಕೆ ಏನಾದರೂ ಆದಲ್ಲಿ ಅದಕ್ಕೆ ಸ್ಟೆರ್ಲೈಟ್ ಕಂಪನಿಯೇ ನೇರ ಹೊಣೆ. ಘಟನೆ ಕುರಿತು ಸೂಕ್ತ ತನಿಖೆ ನಡೆಸಿ ಹಾನಿಗೆ ತಕ್ಷಣ ಪರಿಹಾರ ನನಗೆ ಒದಗಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದ್ದರು. ನನಗೆ ಬರಲಿಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಇರ್ಲಿ, ನನಗೆ ಬರಲಿಲ್ಲ. ನಾನು ಇರಲಿಲ್ಲ, ನನಗೆ ಯಾವುದು ಗೊತ್ತಿಲ್ಲ. ನೀವು ಸುಳ್ಳು ಹೇಳಬಾರ್ದು. ನೀವು ಸುಳ್ಳು ಹೇಳಿ ಇಷ್ಟ ನನಗೆ ನೀವು ಕೆಲಸ ಮಾಡಿದ್ದೀರಿ. ಮೊದಲಿಂದ ನನ್ನ ಜಾಗದಲ್ಲಿ ಬರಲಿಲ್ಲ ಅಂತ ಹೇಳಿ ಎಷ್ಟು ಸರಿ ಹೇಳಿದ್ದೀರಿ ನೀವು. ಈಗ ಹೇಗೆ ಬಂತು ನನ್ನ ಜಾಗದಲ್ಲಿ? ಹೇಗೆ ಬಂತು? ಅದು ಯಾರು ಹೇಳಿದ್ರೆ ನಮ್ಗೆ ನಾವು ಸುಮ್ಮನೆ ಮಾತಾಡೋದಿಲ್ಲ. ನಾವು ಕಷ್ಟಪಟ್ಟಿದ್ದೇವೆ, ರಕ್ತ ಸುರಿಸಿದ್ದೇವೆ ನಾವು. ಈಗ ನೀವು ನನಗೆ ಇದು ತಗೊಳ್ಳಿಕ್ಕೆ ನೀವು ಇದು ಮಾಡ್ತೀನಿ. ನಾನು ಕೆಲಸ ಮಾಡಬಾರ್ದು ಆಯ್ತಂದರು. ನನ್ನನ್ನು ಕರ್ಕೊಂಡು ಹೋದ್ರು. ನಾನು ಅತ್ಲಾಗೆ ಹೋಗಿದಾಗೆ ನನಗೆ 1 ಕೋಟಿ ಕೊಡಿಸಿ ನಾನು ಇಲ್ಲಿ ಬರೋದಿಲ್ಲ. ಬಂದಾರೆ ಮತ್ತು ಹೇಳುವುದೆಲ್ಲ ಸುಳ್ಳು. ಒಂದು ಸತ್ಯ ಹೇಳುವುದಿಲ್ಲ. ಸಮಸ್ಯೆ ಇದು ತಗೊಳ್ಬೇಕ. ಏನು ರೀಸನ್ ಏನು ಅಂತ ಒಂದು ವೇಳೆ ನೀವು ಕೆಲಸ ಶುರು ಮಾಡಿದರೆ ಖಂಡಿತ ವಿಷಯ ಸಿಗಿಸ್ತೇನೆ. ಸರ್ಕಾರಿ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದೇನೆ ನಾನು, ಗದ್ದೆ ನನ್ನ ಹಾಳು ಮಾಡಬಾರ್ದು, ಅವರು ಕೆಲಸ ಮಾಡಲಿ ನಾನು ಹೇಳಿದ್ದೆ. ಈ ಮೊದಲು ಯಾವುದು ನೋಟಿಸನ್ನು ಕೊಡಲಿಲ್ಲ. ಜಬರ್ದಸ್ತಿಯಾಗಿ ಬಂದು ಯಾರ್ದು ಇಲ್ಲಿ ಸರ್ವೆ ನಂಬರ್ ಇಲ್ಲ ಅವರಿಗೆ ಜಬರ್ದಸ್ತಿ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಸಂಜೀವ್ ಗೌಡರ ಅಲ್ಲಿ ಒಂದು ಟವರ್ ಆಗಿದೆ. ಅವರಿಗೆ ಕೂಡ ಮೊದಲು ಏನು ನೋಟಿಸ್ ಕೊಡದೆ ಅವರಿಗೆ ಜಬರ್ದಸ್ತಿ ಪೊಲೀಸ್ ಫೋರ್ಸ್ ತಗೊಂಡು ಬಂದು ಕೆಲಸ ಮಾಡಿಸಿದ್ದಾರೆ. ಆದ ನಂತರ ಅಲ್ಲಿ ಸರೇಲ್ ಕೊರೆಯ ಅಂತ ಇದ್ದಾರೆ, ಅವರ ತೋಟ 4 ವರ್ಷ ಆಯಿತು ಅಡಿಕೆ ಗಿಡಗಳಿಗೆ, ಅದನ್ನೆಲ್ಲ ಕಡಿದು ಅವರಿಗೆ ಮೋಸ ಮಾಡಿದ್ದಾರೆ. ಅದ ನಂತರ ಕೆಳಗಡೆ ಗಿಲ್ಬರ್ಟ್ ಡಿಸೋಜಾ ಅಂತ ಇದ್ದಾರೆ, ಅವರ ತೋಟವನ್ನು ಕಡಿದು ಆಮೇಲೆ ಅಲ್ಲಿ ಮೇಲೆ ರಾಮಮೂರ್ತಿ ಅವರದ್ದು ತೆಂಗಿನ ತೋಟ ಇತ್ತು, ಅದೆಲ್ಲ ಕಡಿದು ಬರೀ ಕಂಪನಿ ಇದು ಗೌರ್ಮೆಂಟ್ ಎಂತ ಉಂಟು 2,000 ರೂಪಾಯಿ ಆ ರೀತಿ ಕೊಟ್ಟು ಬರ್ತಾರೆ. ಅದ ನಂತರ ಇಲ್ಲಿ ಈ ಗದ್ದೆಗಳು ಕೂಡ ಅವರದ್ದೇ, ರಾಮಮೂರ್ತಿ ಅವರದ್ದೇ, ನಾವು ನಿಂತ ಗದ್ದೆ. ಅದರ ಹಿಂದೆಯಿಂದ ನನ್ನ ಪಕ್ಕ ಆಲ್ಫೋನ್ಸ್ ಡಿಸೋಜಾ ಅವರ ಗದ್ದೆಗಳು. ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ್ದೇವೆ, 1 ತಿಂಗಳು ನಿಲ್ಲಿ ಅಂತ ಹೇಳಿದರೆ ಕೂಡ ಅವರು ನಿಲ್ಲಿಲ್ಲ. ಅವರು ಜಬರ್ದಸ್ತಿಯಾಗಿ ನಾನು ಇಲ್ಲದ ಟೈಮ್ನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ನನ್ನ ಅಣ್ಣ ಇಲ್ಲಿದ್ದ, ಅವರನ್ನು ದೂಡಿ ಹತ್ಲಾಗೆ ಹಾಕಿ ಅವರು ಕೆಲಸ ಮಾಡಿಸಿದ್ದಾರೆ. ಅದಕ್ಕೆ ನಮಗೆ ಪರಿಹಾರ ಏನು? ಪರಿಹಾರ ಇದೆ. ಇದನ್ನು ನಾನು ಅವರ ಮುಂದೆ ಈಗ ಕುಡಿದು ಇಲ್ಲಿ ಬೀಳ್ತೇನೆ. ನೀವೇನು ಹೇಳ್ತೀರಿ? ನಾನು ಈಗ ನಿಮ್ಮ ಮುಂದೆ ಕುಡಿತೇನೆ, ಇದು ಕುಡಿತೇನೆ. ಈಗ ನನಗೆ ಪರಿಹಾರ ಸಿಗುವುದಿಲ್ಲ ಅಂದರೆ ನಾನು ಕುಡಿಯೋದು ಗ್ಯಾರಂಟಿ. ನನ್ನ ಹೆಣ ಕೊಂಡೋಗ್ಬೇಕು. ಆ ಸೀಜು ಕಂಪನಿಯವರು, ಸ್ಟೆರ್ಲೈಟ್ ಕಂಪನಿಯವರು ಸೀಜು ಮತ್ತು ಪೊಲೀಸ್ನವರು ನನ್ನ ಹೆಣವನ್ನು ಕೊಂಡೋಗಬೇಕು. ನನ್ನ ಗಂಡ ಹೀಗೆ ಮಾಡುವಾಗ ನಾನು ಕೂಡ ಸಾಯ್ತೇನೆ ವಿಷ ತಗೊಂಡು. ನಮ್ಮ ಗದ್ದೆ ಎಲ್ಲ ಹಾಳು ಮಾಡಿ ಹೀಗೆ ಮಾಡೋದು ನಮ್ಮ ಊಟಕ್ಕೆ ಇಲ್ಲ. ಅನ್ನ ತಿನ್ನುವುದು ನಾವು
ಮತ್ತು ಏನು ಇಲ್ಲ ನಮಗೆ ಬೇರೆ ಪರಿಹಾರ. ನಮಗೆ ಏನಾದರೂ ಪರಿಹಾರ ಇದಕ್ಕೆ ಕೊಡಲೇಬೇಕು ಅವರು.